ಮಾರೂರಿನ ಅಬೂಬಕರ್ ಮಾಲಕತ್ವದ ನ್ಯೂ ಹರ್ಷ ಕಿಚನ್ ಪ್ಯಾಲೇಸ್ ನೂತನ ಮಳಿಗೆ ಮೂಡಬಿದ್ರೆಯ ಪರ್ಕರ್ ಬಿಲ್ಡಿಂಗ್ನಲ್ಲಿ ಶುಭಾರಂಭಗೊಂಡಿತು. ಈಗಾಗಲೇ ಮೂಡಬಿದ್ರೆಯಲ್ಲಿ 2 ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಯನ್ನ ಆರಂಭಿಸಿರುವ ಮಾರೂರು ಅಬೂಬಕರ್ ಅವರು ಇದೀಗ ಮೂಡಬಿದ್ರೆಯ ವಿಜಯನಗರದಲ್ಲಿ ಮತ್ತೊಂದು ನೂತನ ಗೃಹೋಪಯೋಗಿ ವಸ್ತುಗಳ ಚಿಲ್ಲರೆ ಹಾಗೂ ರಕಂ ವ್ಯಾಪಾರಸ್ಥರ ಮಾರಾಟ ಮಳಿಗೆಯಾದ ನ್ಯೂ ಹರ್ಷ ಕಿಚನ್ ಪ್ಯಾಲೇಸ್ ಅನ್ನ ಪ್ರಾರಂಭಿಸಿದ್ದಾರೆ. ಮನೆಯ ಅಡುಗೆ ಮನೆಗೆ ಬೇಕಾದ ಎಲ್ಲಾ ಬಗೆಯ ವಸ್ತುಗಳು ಈ ಮಳಿಗೆಯಲ್ಲಿ ಲಭ್ಯವಿದೆ. ನೂತನ ಮಳಿಗೆಯನ್ನ ಮೂಡಬಿದ್ರೆಯ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಚೇರ್ಮನ್ ಡಾ ಮೋಹನ್ ಆಳ್ವಾ ಅವರು ರಿಬ್ಬನ್ ಕತ್ತರಿಸಿ ಮಳಿಗೆಯನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು ಮೂಡಬಿದ್ರೆಯ ಜನತೆಯ ವಿಶ್ವಾಸವನ್ನ ಗಳಿಸಿಕೊಂಡು ಮಾರೂರು ಅಬೂಬಕರ್ ಅವರು ಗೃಹೋಪಯೋಗಿ ವಸ್ತುಗಳ 3ನೇ ಮಳಿಗೆಯನ್ನ ಆರಂಭಿಸುತ್ತಿದ್ದಾರೆ. ಬೆಳೆಯುತ್ತಿರುವ ಮೂಡಬಿದ್ರೆ ನಗರದಲ್ಲಿ ಇಂತಹ ಹಲವಾರು ಮಳಿಗೆಗಳು ಶುಭಾರಂಭಗೊಳ್ಳಲಿ ಎಂದು ಹಾರೈಸಿದ್ರು. ಈಗಾಗಲೇ ಅಬೂಬಕರ್ ಅವರು ಇದೇ ರೀತಿಯ 2 ಶಾಪನ್ನು ಓಪನ್ ಮಾಡಿ ಮೂಡಬಿದ್ರೆಯಲ್ಲಿ ಬಹಳಷ್ಟು ಒಳ್ಳೆಯ ಹೆಸರನ್ನು ಗಳಿಸಿದವರು. ಈ ಹೊಸ ಶಾಪು ನ್ಯೂ ಹರ್ಷ ಕಿಚನ್ ಪ್ಯಾಲೇಸ್ ಕೂಡ ಭಾಳ ಚೆಂದ ರೀತಿಯಲ್ಲಿ ಮೂಡಬಿದ್ರೆಯನ್ನು ಅರ್ಥ ಮಾಡಿಕೊಂಡು ಅವರು ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮೂಡಬಿದ್ರೆ ಬೆಳೆಯುವಂಥ ಒಂದು ಸಣ್ಣ ನಗರ. ಈ ಒಂದು ಅಬೂಬಕರ್ ಮಾಡಿದಂಥ ಈ ಹೊಸ ನ್ಯೂ ಹರ್ಷ ಕಿಚನ್ ಪ್ಯಾಲೇಸ್ ಭಾಳ ಒಳ್ಳೆ ರೀತಿಯಲ್ಲಿ ಬೆಳಗ್ಗೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೂಡಬಿದ್ರೆಯ ರಾಜೇಶ್ವರಿ ಇನ್ಫ್ರಾಟೆಕ್ನ ದೇವಿಪ್ರಸಾದ್ ಶೆಟ್ಟಿ, ಮೂಡಬಿದ್ರೆ ಮದರ್ಸಾ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರಾದ ಅಬೂಬಕರ್, ಐಕೇರ್ ಬಿಲ್ಡರ್ಸ್ನ ಮಾಲಕರಾದ ಅಶ್ವಿನ್ ಪೆರೇರಾ, ವಿಶ್ವಾಸ್ ಬಿಲ್ಡರ್ಸ್ನ ಅಬ್ದುಲ್ ಪುತ್ತಿಗೆ, ಪಿ ಅಬ್ದುಲ್ ಲತೀಫ್ ಪರ್ಕರ್ ಉಪಸ್ಥಿತರಿದ್ದರು. ನ್ಯೂ ಹರ್ಷ ಕಿಚನ್ ಪ್ಯಾಲೇಸ್ನಲ್ಲಿ ಕಿಚನ್ ಅಪ್ಲಯನ್ಸಸ್, ಸ್ಟೀಲ್ ವೆಸಲ್ಸ್, ಕ್ಲೀನಿಂಗ್ ಪ್ರಾಡಕ್ಟ್, ಹೋಮ್ ನೀಡ್ಸ್ ಲಭ್ಯವಿದೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.